ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, 2023ರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮಂಜುಳಾ ಜಾಯ್ ನಿಮ್ಮ ಜೊತೆ ಇರುವಾಗ 2022 ಪ್ರಭು ಯೇಸು ತುಂಬ ಆಶೀರ್ವಾದವನ್ನು ನಮ್ಮ ಮೇಲೆ ಸುರಿಸಿದ್ದಾರೆ. ತುಂಬ ಕೇಡುಗಳು ಬಂದಿರ್ಬೋದು, ಆದರೂ ಆ ಕೇಡಿನ ಸಮಯದಲ್ಲಿಯೂ ಪ್ರಭು ಯೇಸು ನಮ್ಮ ಜೊತೆಗೇ ಇದ್ದರು. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ 2023 ಆಶೀರ್ವಾದದ ವರ್ಷವಾಗಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸುವ, ಆಶಿಸುವ, ಯೇಸುವಿನ ಕರುಣೆಯಿಂದ ಪ್ರಾರ್ಥಿಸುವ. ಯೇಸುವೆ, ನೀವು ನಮ್ಮ ಜೊತೆಗೆ ಇದ್ದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಅಂತ ಹೃದಯದಿಂದ ಹೇಳುವ ಪ್ರಿಯರೇ. 2 ಕೊರಿಂಥ 5:17 ಹೇಳುತ್ತೆ, ಕ್ರಿಸ್ತನಲ್ಲಿ ಒಬ್ಬರು ಬಂದಾಗ ಹೊಸ ಸೃಷ್ಟಿ, ಹಳೆಯದೆಲ್ಲ ಅಳಿಸಿ ಹೋಯಿತು, ಹೊಸದಿದೋ ಜನ್ಮ ತಾಳ್ತು. ನಾವು 2023 ಕ್ರಿಸ್ತನಲ್ಲೇ ಆಗಿದ್ದು, ಕ್ರಿಸ್ತನೊಂದಿಗೆ ಜೀವಿಸುತ್ತಾ, ಕ್ರಿಸ್ತನಲ್ಲಿ ಜಯ ಹೊಂದುವ ಮಕ್ಕಳಾಗಿ, ಅನುಗ್ರಹಿಸುವ ಮಕ್ಕಳಾಗಿ, ಆಶೀರ್ವಾದದ ನಿಧಿಗಳಾಗಿ ನಾವೆಲ್ಲರೂ ದೇವರ ಕೃಪೆಯಿಂದ ತುಂಬಿಕೊಳ್ಳುವ ಪ್ರಿಯರೇ. ಹೌದು ಪ್ರಿಯರೇ, 2022ರಲ್ಲಿ ತುಂಬ ಅನಾಹುತಗಳು ನಮ್ಮ ಜೀವನದಲ್ಲಿ ಸಂಭವಿಸಿರ್ಬೋದು. ಅದೆಲ್ಲದಕ್ಕೂ ಕೂಡ ದೇವರಿಗೆ ನಾವು ಸ್ತೋತ್ರ ಹೇಳುವ. 2023 ದೇವರು ಅನೇಕ ಆಶೀರ್ವಾದಗಳನ್ನು, ಅನೇಕ ವರಪ್ರಸಾದಗಳನ್ನು, ಅನೇಕ ಕೃಪಾವರಗಳನ್ನು ನಮಗಾಗಿ ಸುರಿಸಲಿಕ್ಕೆ ಕಾಯ್ತಾ ಇದ್ದಾರೆ ಪ್ರಿಯರೇ. ಹೌದು, 2022 ತುಂಬ ಅದ್ಭುತಗಳು, ಅತಿಶಯಗಳು ನಮ್ಮ ಜೀವನದಲ್ಲಿ ಉಂಟಾಯಿತು. ಅದೇ ರೀತಿಯಲ್ಲಿ ಕಣ್ಣೀರು, ನೋವುಗಳು, ಸೋಲುಗಳು, ವೇದನೆಗಳು, ಕೊರತೆಗಳು, ಬಲಹೀನತೆಗಳು ಎಲ್ಲ ಇತ್ತು. ಆದರೆ ಪ್ರಭು ಯೇಸು ಆ ಎಲ್ಲ ಸಮಯದಲ್ಲಿಯೂ ಒಂದೊಂದು ನಿಮಿಷವೂ ಕೂಡ ನಮ್ಮೊಂದಿಗೆ ಆಗಿದ್ದು ನಮ್ಮನ್ನು ಕೈ ಹಿಡಿದು ನಡೆಸಿದ್ರು. ಅದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳುವ. ಮಕ್ಕಳನ್ನು ಕೊಟ್ಟಿದ್ದಕ್ಕಾಗಿ, ಕುಟುಂಬವನ್ನು ಕೊಟ್ಟಿದ್ದಕ್ಕಾಗಿ, ಬಾಳ ಸಂಗಾತಿಯನ್ನು ಕೊಟ್ಟಿದ್ದಕ್ಕಾಗಿ, ಹೆತ್ತವರನ್ನು ಕೊಟ್ಟಿದ್ದಕ್ಕಾಗಿ, ಸಹೋದರ ಸಹೋದರಿ, ಬಂಧು ಮಿತ್ರಾದಿಗಳು, ರಕ್ತ ಸಂಬಂಧಿಗಳು, ಒಳ್ಳೆ ಸ್ನೇಹಿತರನ್ನು ಕೊಟ್ಟಿದ್ದಕ್ಕಾಗಿ ಯೇಸುವೆ ಹೃದಯದಿಂದ ನಿಮಗೆ ಸ್ತೋತ್ರ ಹೇಳ್ತೇವಪ್ಪ. ಹೌದು ಸ್ವಾಮಿ, 2022 ಸೋಲು, ನಿರಾಶೆ, ವೇದನೆಗಳು ಎಲ್ಲವನ್ನು ನೀವು ಒತ್ತು ತೀರಿಸುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನೀವು ಹೇಳಿದ್ದೀರ ಯೋಹಾನ 16:33 ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹೌದು ಪ್ರಿಯರೇ, ಏನೇ ಬಂದರೂ ಯೇಸು ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳುವ ಒಂದು ಧೈರ್ಯ ನಮ್ಮಲ್ಲಿ ಇದ್ದು ಬಿಟ್ರೆ ಮತ್ತೆ ನಮಗೆ ಯಾವುದರ ಭಯ ಇಲ್ಲ. ಏಕೆಂದರೆ ಮರಣವನ್ನು ಗೆದ್ದ ಯೇಸು, ಲೋಕವನ್ನು ಜಯಿಸಿದ ಯೇಸು ನಮ್ಮ ಜೊತೆಗೆ ಆಗಿರುವಾಗ ನಾವು ಯಾಕೆ ಭಯ ಪಡಬೇಕಲ್ವಾ? ದೇವರು ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಹೌದು, ನಮಗೆ ಇವತ್ತು ಸಹ ಕೊರತೆಗಳಿರ್ಬೋದು, ಬಲಹೀನತೆಗಳಿರ್ಬೋದು, ಅನೇಕ ಸಮಸ್ಯೆಗಳಿರ್ಬೋದು, ಆ ಹಾದಿಯಲ್ಲಿ ನಾವು ಹೋಗುವವರಾಗಿರ್ಬೋದು. ಆದರೂ ಪ್ರಿಯರೇ, ನಾವು ಯೇಸುವಿನ ಕೈ ಹಿಡಿಯುವ. ಯೇಸುವ ಬಳಿಗೆ ಬಂದವರನ್ನು ಯೇಸು ಯಾವತ್ತೂ ತಳ್ಳಿ ಹಾಕಿಲ್ಲ. ಅದು ನನಗೂ ನಿಮಗೂ ಗೊತ್ತಿದೆ. ನೀವೇ ಇವತ್ತು ಅನುಭವಿಸಿದ್ದೀವಿ. ಕೀರ್ತನೆ 34:8 ಹೇಳುತ್ತೆ, ರುಚಿಸಿ ನೋಡು ಪ್ರಭುವಿನ ಮಾಧುರ್ಯವನ್ನು. 2023 ಯೇಸುವಿನ ಮಾಧುರ್ಯವನ್ನು ನೀವು ರುಚಿಸುವ ಪ್ರಿಯರೇ. ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡ್ ಕೂಡ, ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಯೇಸುವಿನ ಆ ಮಾಧುರ್ಯವನ್ನು, ಯೇಸುವಿನ ಆ ಸ್ವಾದವನ್ನು, ಯೇಸುವಿನ ಆಶೀರ್ವಾದವನ್ನು ನಾವು ಅನುಭವಿಸುವ, ರುಚಿಸುವ. ಒಂದೊಂದು ಸೆಕೆಂಡ್ ಕೂಡ ಯೇಸಪ್ಪ, ನಿನ್ನ ಬಿಟ್ಟು ನಾನು ಬದುಕಲ್ಲ ಸ್ವಾಮಿ, ನಾವು ವಾಗ್ದಾನ ಮಾಡುವ ಈ 2023ರಲ್ಲಿ. ಆದರೆ ಆ ವಾಗ್ದಾನದಂತೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡುವ. ನಾವು ಹೇಳುವ, ಯೇಸಪ್ಪ ಪ್ಲೀಸ್ ಕರ್ತನೆ, ನಾನು ನಿನ್ನ ಜೊತೆಗೆ ಆಗಿರ್ತೀನಿ ಎಲ್ಲ ಸಮಯದಲ್ಲಿಯೂ. ಒಳ್ಳೆಯ ಕುರಿಮರಿಯದಾತನೇ ಕರ್ತನೆ, ನೀನು ನನ್ನ ಜೊತೆಗಿರುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಕೈ ಹಿಡಿದು ನಡೆಸುವುದಕ್ಕಾಗಿ ಸ್ತೋತ್ರ. ಒಂದೊಂದು ನಿಮಿಷವೂ ಕಾವಲು ದೂತರ ಸಂರಕ್ಷಣೆಯಲ್ಲಿ ಕಾಪಾಡುವುದಕ್ಕಾಗಿ ಸ್ತೋತ್ರ. ನಾನು, ನನ್ನ ಕುಟುಂಬವು ನಿಮ್ಮನ್ನೇ ಸೇವಿಸುವುದಕ್ಕಾಗಿ ಸ್ತೋತ್ರ, ನಿಮ್ಮನ್ನೇ ಆರಾಧಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಯೇಸುವೆ. ಹೌದು ಯೇಸುವೆ, ನೀವು ನಮ್ಮ ಕುರುಬನಾಗಿರುವಾಗ ನಮಗೆ ಕೊರತೆ ಎಲ್ಲಿಂದ ಸ್ವಾಮಿ? ನೀವು ನನ್ನ ಸಹಾಯಕನಾಗಿರುವಾಗ, ನಮ್ಮ ಕುಟುಂಬದ ಸಹಾಯಕನಾಗಿರುವಾಗ ನಮಗೆ ಏನು ಭಯ ಯೇಸುವೆ? ನೀವು ನಮ್ಮ ಕಣ್ಣೀರನ್ನು ಬುದ್ದಲಿಯಲ್ಲಿ ಶೇಖರಿಸಿಟ್ಟು ಹಗಲಿನಲ್ಲಿ ಸೂರ್ಯನಂತೆ, ಇರುಳಿನಲ್ಲಿ ಚಂದ್ರನಂತೆ ನೀವು ನಮ್ಮನ್ನು ಕಾದು ನಡೆಸಿ ಪರಿಪಾಲಿಸುವ ದೇವರಾಗಿದ್ದೀರಾ ಸ್ವಾಮಿ ಯೇಸುವೆ. ಮತ್ತ್ಯಾಕೆ ಯೇಸುವೆ ನಾವು ಭಯ ಪಡಬೇಕು? ಹೌದು ಸ್ವಾಮಿ, ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮೊಳಗಿರುವ ದೇವರಾತ್ಮ ನೀವು ಶ್ರೇಷ್ಠವಾಗಿರುವಾಗ, ಎಲ್ಲ ಸಮಯದಲ್ಲಿಯೂ ನೀವು ನಮ್ಮೊಂದಿಗಿರುವಾಗ ನಮಗೆ ಭಯ ಇಲ್ಲ ಯೇಸುವೆ. ಆ ಭಯ ಇಲ್ಲದ ಆತ್ಮರ ಶಕ್ತಿಯಿಂದ ನಾವು ತುಂಬಿಕೊಳ್ಳುವಂತಹ ಕೃಪೆಯನ್ನು ನಮಗೆ ದಯಪಾಲಿಸು ಸ್ವಾಮಿ ಅಂತೇಳಿ ಹಠ ಹಿಡಿದು ಕೇಳುವ ಪ್ರಿಯರೇ. ಈಗ ನೋಡಿ, ಒಂದು ಮಗು ತಾಯಿ ಹತ್ರ ಹೋಗಿ ನನಗೆ
ನನಗೀಗ ಚಾಕ್ಲೇಟ್ ಬೇಕು ಅಂದರೆ ಬೇಕು, ಅದು ಕೊಡಿಸುವ ತನಕ ಮಗು ಬಿಡಲ್ಲ ಅಲ್ವಾ? ಹಾಗೆ ನಾವು ಸಹ ಕೇಳುವ ಆಶೀರ್ವಾದಕ್ಕಾಗಿ. ಯಾಕೊಬ್ಬ ರಾತ್ರಿ ಇಡೀ ದೇವ್ರ ಬಳಿ ಹೋರಾಡಿ ಪ್ರಾರ್ಥಿಸಿ ಆಶೀರ್ವಾದವನ್ನು ಪಡ್ಕೊಂಡ. ನಾವು ಕೂಡ ಯೇಸುವಿನ ಮಕ್ಕಳು, ಅವರ ಸಂತತಿ, ರಾಜರಾಜಕ ವಂಶದವರು, ಸಿಂಹದ ಮರಿಗಳು, ಯೇಸುವಿನ ಸ್ವಕೀಯ ಪ್ರಜೆಗಳು. 1 ಪೇತ್ರ 2:9 ಹೇಳುತ್ತೆ, ನಾವು ದೇವರ ಮಕ್ಕಳು, ದೇವರ ಸ್ವಕೀಯ ಪ್ರಜೆಗಳು, ದೇವರ ಆ ಮಹತ್ ಕಾರ್ಯಗಳನ್ನು ಕಾಣಲು ನಾವು ಆಯೋಜಿಸಿದವರು, ಆಯ್ಕೆಯಾದವರು. ಅಂತಹ ಮಕ್ಕಳು ನಾವಾಗಿರುವಾಗ ನಾವು ಯಾಕೆ ಭಯಪಡಬೇಕು? ಈ ಲೋಕದಲ್ಲಿ ಏನೇ ಬರಲಿ, ಏನೇ ಹೋಗ್ಲಿ, ನೋಡೇ ಬಿಡೋಣ, ನನ್ನ ಯೇಸು ನನ್ನ ಜೊತೆಗಿದ್ದಾರೆ. ರೋಗನ ಈ ಬಾಡಿಗೆ ತಾನೇ ಬರುತ್ತೆ, ಬಂದರೆ ಬರಲಿ, ನನ್ನ ಯೇಸು ನನ್ನ ಜೊತೆಗಿದ್ದಾರೆ, ಅದನ್ನು ತೆಗೆದು ಹಾಕ್ಲಿಕ್ಕೆ ಅವರು ಶಕ್ತನಾದವರು. ಅಂತಹ ಒಂದು ಆತ್ಮರ ಶಕ್ತಿಯಿಂದ ನಾವು ತುಂಬಿಕೊಳ್ಳುವ. ಯೋಹನ ಹೇಳ್ತಾರೆ, ನಾನು ಮುಟ್ಟಿ ಕಂಡು ಅನುಭವಿಸಿ ನೋಡಿದ, ಅವರ ಮೊದಲನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ನಾನು ಮುಟ್ಟಿ ನೋಡಿ ಕಂಡು ಅನುಭವಿಸಿದ ಯೇಸುವಿನ ಕುರಿತು ನಾನು ಬೋಧಿಸ್ತಾ ಇದ್ದೀನಿ. ಹೌದು, ನಾನು ಕೂಡ ಯೇಸುವನ್ನು ಅನುಭವಿಸಿದ್ದೀನಿ, ಯೇಸುವನ್ನು ಕಂಡಿದ್ದೀನಿ, ಪರಮಪ್ರಸಾದದ ಮೂಲಕ ಯೇಸುವನ್ನು ಸೇವಿಸಿದ್ದೀನಿ. ಆ ಮಗಳಾಗಿ, ಆ ಮಗನಾಗಿ ನಾನು ಲೋಕಕ್ಕೆಲ್ಲ ನಾನು ಸಾಕ್ಷಿಯಾಗಿ ಯೇಸುವನ್ನು ಪ್ರಚುರಪಡಿಸ್ತೀನಿ ಅಂತ ಹೇಳಿ ಇವತ್ತೊಂದು ದೃಢವಾದ ತೀರ್ಮಾನ ತಗೊಳ್ಳೋಣ ಪ್ರಿಯರೇ. 2022ರಲ್ಲಿ ನಾವು ಏನೆಲ್ಲ ಕೆಟ್ಟದು ಮಾಡಿದ್ವಿ, ಅತಿಯಾಗಿ ಕೋಪಗೊಳ್ಳೋದು, ಸುಳ್ಳು ಹೇಳೋದು, ಚಾಡಿ ಹೇಳೋದು, ಪರದೂಷಣೆ ಮಾಡೋದು, ಪರಸ್ತ್ರೀ ಸಂಘ, ಪರಪುರುಷನ ಸಂಘ, ಕುಟುಂಬದಲ್ಲಿ ಸಾಕ್ಷಿ ಇಲ್ಲದ ಅವಸ್ಥೆ, ಏನು ಸಾಲ ಕೊಡದೇ ಇರುವಂತಹ ಅವಸ್ಥೆ, ಅನೇಕ ನಮ್ಮಲ್ಲಿರುವ ದುರ್ಗುಣಗಳು, ಈ ದೇವರಿಂದ ನಮ್ಮನ್ನು ದೂರ ಮಾಡುವಂತಹ ಅನೇಕ ದುರ್ಗುಣಗಳು. ಅದು ಏನು ದೇವರಿಂದ ದೂರ ಆಗಿದ್ದೀನಿ ಅಂತ ನನಗೆ ಗೊತ್ತು, ದೇವರಿಂದ ಏನು ದೂರ ಆಗಿದ್ದೀರ ಅಂತ ನಿಮಗೆ ಗೊತ್ತು, ಅದು ನಾನೇ ಹೇಳೋಕ್ಕಾಗಲ್ಲ. ಆ ಯೇಸುವಿನಿಂದ ದೂರ ಆಗಿದ್ದ ಆ ನಿಮಿಷಗಳು, ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇದ್ದರೂ ಪ್ರಾರ್ಥನೆ ಮಾಡದಂತಹ ಅವಸ್ಥೆಗಳು, ನಿಮಿಷಗಳು, ಸಮಯಗಳು. ಯೇಸುವೆ ಬೈಬಲ್ ಓದೋಕ್ಕೆ ಸಮಯ ಇತ್ತು, ಆದರೂ ನಾನು ಮಾಡಿಲ್ಲ, ಓದಿಲ್ಲ. ಬಲಿಪೂಜೆಗೆ ಹೋಗ್ಲಿಕ್ಕೆ ನನಗೆ ಸಮಯ ಇತ್ತು, ಆರಾಧನೆಯಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಸಮಯ ಇತ್ತು, ಆದರೂ ನಾನು ಹೋಗಿಲ್ಲ. ಆಲಸ್ಯವಾಗಿದ್ದೆ, ಸೋಮಾರಿಯಾಗಿದ್ದೆ, ನನ್ನ ಪಿಲ್ಲೋನ ಗಟ್ಟಿಯಾಗಿ ಹಿಡ್ಕೊಂಡು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಯೇಸುವೆ ಕ್ಷಮಿಸಿರಿ, ಇನ್ನು ಇದನ್ನು ನಾನು ಆವರ್ತಿಸದಂತೆ ನನ್ನ ಮೇಲೆ ದಯ ತೋರಿ ಸ್ವಾಮಿ. ಗುರು ಹಿರಿಯರನ್ನು ಗೌರವಿಸದೇ ಇದ್ದೆ ನಾನು, ನನ್ನ ಕರ್ತವ್ಯಗಳನ್ನು ಸರಿಯಾಗಿ ಮಾಡದೇ ಇದ್ದೆ ನಾನು. ಅದೆಲ್ಲವನ್ನು ಯೇಸು ಹತ್ರ ಅರಿಕೆ ಮಾಡಿ ಪ್ರಿಯರೇ. ಹೊಸ ವರ್ಷ ಹೊಸ ಹರುಷ ತರಲಿ. ಯೇಸುವೆ, ನಿಮ್ಮ ಕರುಣೆಯಿಂದ ನಾನು ತುಂಬಲ್ಪಡಬೇಕು. ಹೊಸ ಮಗಳಾಗಿ, ಹೊಸ ಮಗನಾಗಿ, ಚೈತನ್ಯ ಭರಿತನಾಗಿ, ಉತ್ಸುಕರಾಗಿ ನಾವು ಯೇಸುವಿನ ಕೃಪೆಯಲ್ಲಿ ತುಂಬಿಕೊಂಡು ನಾವು ಯೇಸುವಿನ ಹಾದಿಯಲ್ಲಿ ಓಡುವವರಾಗಿರಬೇಕು. ಹೌದು ಸ್ವಾಮಿ ಯೇಸುವೆ, ಸಂತ ಪೌಲರಂತೆ, ಸಂತ ಪೇತ್ರರಂತೆ, ಮಾತೆ ಮರಿಯಮ್ಮನವರಂತಹ ಮುದ್ದು ಮಕ್ಕಳಾಗಿ ಯೇಸುವೆ, ನಿಮ್ಮ ಮಕ್ಕಳಾಗಿ ನಿಮಗೆ ಸಾಕ್ಷಿಗಳಾಗಬೇಕು ಸ್ವಾಮಿ. ಹೌದು ಪ್ರಿಯರೇ, ನಾವು ಬೈಬಲಲ್ಲಿ ಅನೇಕರನ್ನ ನೋಡ್ತೀವಿ. ಅಬ್ರಹಾಮ, ಈಸಾಕ, ಯಾಕೋಬ, ಎಲ್ಲ ಪ್ರವಾದಿಗಳು, ಹೊಸ ಒಡಂಬಡಿಕೆಯಲ್ಲಿರುವ ಎಲ್ಲ ಶಿಷ್ಯಂದಿರು ಎಲ್ಲರನ್ನ ನೋಡ್ತೀವಿ. ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು ಬಂದಾಗಲೂ ಕೂಡ ಯಾರು ಯೇಸುವನ್ನು ಬಿಟ್ಟು ಹೋಗಿಲ್ಲ. ಅಲ್ಲಗಳೆದ್ರು, ದೂರ ಹೋದ್ರು, ಪುನಃ ವಾಪಸ್ ಯೇಸು ಹತ್ರ ಓಡಿ ಬರೋದು ನೋಡಿ. ಯೂದಾಸ ಯೇಸುವನ್ನು ಅನುಭವಿಸ್ದ, ಯೇಸುವನ್ನು ತಳ್ಳಿ ಹೇಳ್ದ, ಯೇಸುವನ್ನು ಹಿಡಿದು ಕೊಟ್ಟ, ಆದರೆ ಯೇಸು ಹತ್ರ ವಾಪಸ್ ಬರದೆ ಅವನ ಆತ್ಮ ನಷ್ಟಪಟ್ಟು ಹೋಯಿತು. ಆದರೆ ಪೇತ್ರ ಯೇಸುವಿನ ಜೊತೆಗೆ ಜೀವಿಸಿದ್ರು, ಯೇಸುವಿನ ಎಲ್ಲ ಅದ್ಭುತಗಳಲ್ಲಿ ಭಾಗವಹಿಸ್ತಾ ಇದ್ರು, ಯೇಸುವನ್ನು ಅಲ್ಲಗಳೆದ್ರು, 3 ಬಾರಿ ಯೇಸುವಿನಿಂದ ದೂರ ಓಡಿ ಹೋದ್ರು, ಆದರೆ ಯೇಸು ಹತ್ರ ಮರಳಿ ಬಂದರು. ಆ ಯೇಸು ಹತ್ರ ಮರಳಿ ಬರುವ ಮಕ್ಕಳಾಗಿ ನಾನು ನೀನು ಇವತ್ತು ಬದಲಾಗಲೇಬೇಕು. ಆಗದಿದ್ದರೆ ಬೇರೆ ದಾರಿನೇ ಇಲ್ಲ. ಈ ಲೋಕದಲ್ಲಿ ನಮಗೆ 3 ದಿನ ಅಷ್ಟೇ, ಏನು ಶಾಶ್ವತ ಇಲ್ಲ. ಏನು ಸೀಲಾಕಿ ಒಡೆದು ನೀನು ಇಲ್ಲೇ ಪರ್ಮನೆಂಟ್ ಗೂಟ ಹಾಕೊಂಡು ಕೂತ್ಕೊಂತ ಕೊಟ್ಟಿದ್ದಾರ? ಇಲ್ಲ. ಇದು ಮುಗಿಸಿ ಹೋಗುವಾಗ ನನಗೂ ನಿನಗೂ ಅಲ್ಲಿ ಒಂದು ಜಾಗ ಸಿಗಬೇಕಾದ್ರೆ ಇವತ್ತು ನಾನು ನೀನು ಬದಲಾಗಿ ಹೊಸ ವರ್ಷವನ್ನು 2023 ಯೇಸುವಿನ ಕರುಣೆಯುಳ್ಳ ಕರಗಳಿಗೆ ಕೊಟ್ಟು ಯೇಸುವಿನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲಿಕ್ಕೆ ಹೇಳಿ, ಯೇಸುವೆ, ಈ ಮಾರಕ ವ್ಯಾಧಿ ಕೊರೋನಾ ಇನ್ನೆಂದಿಗೂ ಈ ಪ್ರಪಂಚವನ್ನು ಮುಟ್ಟದೇ ಇರಲಿ ಸ್ವಾಮಿ. ಯೇಸುವೆ, ನಿಮ್ಮ ಕರುಣೆ ಇಡೀ ಪ್ರಪಂಚದ ಮೇಲೆ ಇಳಿದು ಬರಲಿ. ಪ್ರಪಂಚದಲ್ಲಿರುವ 800 ಕೋಟಿ ಜನ ನಿಮ್ಮನ್ನು ಆಶ್ರಯಿಸುವುದಕ್ಕಾಗಿ ಸ್ತೋತ್ರ. ಸತ್ಯದೇವರಾದ ನಿಮ್ಮನ್ನು ಅರಿತು ಅನುಭವಿಸುವ ಕೃಪೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಪುಟ್ಟ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಮಕ್ಕಳಿಲ್ಲದ ದಂಪತಿಗಳು, ಒಡೆದು ಹೋದ ಕುಟುಂಬಗಳು, ಆದಿತಪ್ಪಿ ಅಲಿಯುವ ಯುವಕ ಯುವತಿಯರು, ಯೇಸುವೆ ಎಲ್ಲರನ್ನು ಸಮರ್ಪಿಸ್ತೇನೆ. ಯೇಸುವೆ, ಎಷ್ಟೋ ಪಾಪದ ಅವಸ್ಥೆಗಳು, ಗರ್ಭಪಾತ ಎಂಬ ಹೆಸರಿನಲ್ಲಿ ಕೊಲೆ ಆಗ್ತಿದ್ದಾರೆ ಇವತ್ತು ಮಕ್ಕಳು, ಅತ್ಯಾಚಾರಗಳು, ಅನಾಹುತಗಳು ನಡೀತಾ ಇದೆ ಸ್ವಾಮಿ.
ಕೊಲೆ, ಕೊಳ್ಳೆ, ಸುಲಿಗೆ, ಮೋಸ, ವಂಚನೆ, ಯುದ್ಧ, ಕಲಹ, ಕಚ್ಚಾಟ, ಭಾಷೆ, ಮತದ ಕಚ್ಚಾಟ ಯೇಸುವೆ, ಇದೆಲ್ಲವೂ ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಡಲಿ ಸ್ವಾಮಿ ಯೇಸುವೆ ಅಂತ ನೀವಾಗಿರುವ ಜಾಗದಲ್ಲಿ, ನೀವಾಗಿರುವ ಅವಸ್ಥೆಯಲ್ಲಿ ಸಾಧ್ಯ ಆದರೆ ಮೊಣಕಾಲೂರಿ 2 ಕರಗಳನ್ನು ಮೇಲೆ ಕೆತ್ತಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳನ್ನು, ಇಡೀ ಪ್ರಪಂಚವನ್ನು, ನೀವು ಇರುವ ಜಾಗ, ನೀವಿರುವ ಮನೆ, ನಿಮ್ಮ ಕುಟುಂಬಗಳು, ನಿಮ್ಮ ಪ್ರದೇಶ, ನಿಮ್ಮ ಪ್ಯಾರಿಷ್, ನಿಮ್ಮ ಸಭೆ, ನಿಮ್ಮ ಸುತ್ತಮುತ್ತ, ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ, ನಿಮ್ಮ ತಾಲೂಕು, ನಿಮ್ಮ ದೇಶ, ರಾಷ್ಟ್ರ, ಪ್ರಪಂಚ ಯೇಸುವಿನ ಕರಗಳಿಗೆ ಸಮರ್ಪಿಸುವ. ಏಕೆಂತ ಹೇಳಿದ್ರೆ ನೋಡಿ, ನಾನು ನಂದು ಅಂತ ಮಾತ್ರ ನಾವು ಹಿಡಿದು ಕೂತ್ರೆ ಪ್ರಿಯರೇ, ಕೊರೋನಾದಂತಹ ಮಾರಕ ವ್ಯಾಧಿಗಳು ಬಂದಾಗ ಅದು ಎಲ್ಲರನ್ನೂ ಆವರಿಸ್ಕೊಳ್ತದೆ ಅಲ್ವಾ. ಹಾಗಾಗಿ ಎಲ್ಲರಿಗಾಗಿ ಪ್ರಾರ್ಥಿಸುವ. ಎಲ್ಲ ಪೋಪ್ ಸ್ವಾಮಿ, ನಮ್ಮ ಪೋಪ್ ಸ್ವಾಮಿಯನ್ನು, ಎಲ್ಲ ಬಿಷಪ್ಸ್, ಆರ್ಚ್ ಬಿಷಪ್ಸ್, ಗುರುಗಳು, ಕನ್ಯಾಸ್ತ್ರೀಯರು, ಕಾರ್ಡಿನಲ್ಸ್, ಎಲ್ಲ ದೇವಸೇವಕರು ಎಲ್ಲರನ್ನು ಸಮರ್ಪಿಸುವ. ಎಲ್ಲರಿಗೆ ನಮ್ಮ ಪ್ರಾರ್ಥನೆ ಇವತ್ತು ಬೇಕು. ಯೇಸುವೆ, ಎಲ್ಲರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಹಾಸ್ಪಿಟ್ಲಲ್ಲಿ ನರಳುವವರು, ಏಕಾಂಗಿಯಾಗಿ ಕೊರಗುವವರು, ಔಷಧಿಗೆ ಕಾಸಿಲ್ಲದವರು, ಆಪರೇಷನ್ ಥಿಯೇಟ್ರಲ್ಲಿ ಅಳ್ತಾ ಇರುವವರು, ಒಬ್ಬರೇ ಆಗಿ ಅಯ್ಯೋ ನನಗೆ ಯಾರಿಲ್ಲಲ್ಲ. ನನಗೆ ಮೊನ್ನೆ ಒಬ್ಬರು ಹೇಳಿದರು, 3 ಮಕ್ಕಳು ಅವರಿಗೆ, ಏನೋ ಕೆಲಸ ಕಾರ್ಯದಿಂದ ಅವ್ರ ಅಮ್ಮ ದೂರ ಹೋದರು. ಆ ಮಗಳು ಆ 3 ಮಕ್ಕಳನ್ನ ಇಟ್ಕೊಂಡು ಒಬ್ಬಳೇ ಒದ್ದಾಡೋದು, ಬಾಣಂತಿ ಬೇರೆ, 3 ತಿಂಗಳಷ್ಟೇ ಆಗಿರೋದು, ಎಲ್ಲ ಕೆಲಸ ಕಾರ್ಯಗಳು, ಒಂದು ಮಗು ಸ್ವಲ್ಪ ಹ್ಯಾಂಡಿಕ್ಯಾಪ್ ಬೇರೆ, ಅದೆಲ್ಲವನ್ನು ಇಟ್ಕೊಂಡು ಕೊರಗೋರು. ಅವ್ರು ಹೇಳ್ತಿದ್ರು, ಸಿಸ್ಟರ್ ನನಗೆ ಸಾಕಾಗಿ ಹೋಗಿದೆ ಅಂತ. ಅಂಥ ಜೀವನ ನರಳುತ್ತಾ ಇರೋರು, ಕಣ್ಣೀರು ಹಾಕುವವರು, ಮೊರೆ ಇಡುವವರು, ಎಸಪ್ಪ ನನಗೆ ಸಾಕು ಜೀವನ ಅಂತ ಹೇಳುವವರು, ಅವರೆಲ್ಲರನ್ನು ಸಮರ್ಪಿಸುವ ಪ್ರಿಯರೇ. ನಾನು ನೀನು ಪ್ರಾರ್ಥಿಸೋದಾದರೆ ತುಂಬ ಅದ್ಭುತಗಳು ಸಂಭವಿಸ್ತದೆ. ನಾನು ನೀನು ಪ್ರಾರ್ಥಿಸುವ, ಒಂದು ಮನಸ್ಸಿನಿಂದ ಪ್ರಾರ್ಥಿಸುವ. ನಾನು ಕೆಲವು ರಾತ್ರಿಗಳೆಲ್ಲ ಏಕಾಂಗಿಯಾಗಿ ಒಬ್ಬಳೇ ಕೂರೋದುಂಟು ಪ್ರಾರ್ಥನೆಗೆ ಅಂತ. ಆಗ ನಾನು ನಿಮ್ಮನ್ನೆಲ್ಲ ನೆನೆಸ್ಕೊಳ್ತೀನಿ. ಎಷ್ಟು ಮಂದಿ ಪ್ರಾರ್ಥನೆ ಕೇಳ್ಕೊಳ್ತಾರೆ ಏಸಪ್ಪ, ಅವರೆಲ್ಲರ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ. ಎಲ್ಲರೂ ನಿನಗಾಗಿ ದಾಹಗೊಳ್ತಿದ್ದಾರೆ ಸ್ವಾಮಿ, ಬಿಡುಗಡೆ ಆಗ್ಲಿಕ್ಕಾಗಿ ಕಣ್ಣೀರಾಗ್ತಿದ್ದಾರೆ ಏಸಪ್ಪ. ಅವರೆಲ್ಲರನ್ನು ಮುಟ್ಟು ಸ್ವಾಮಿ, ಕೊಡು ಯೇಸುವೆ, ಅವರಿಗೆ ಏನು ಬೇಕು ಕೊಡು. ನಿನ್ನ ಬಿಟ್ಟು ನಾವು ಯಾರ ಹತ್ರ ಹೋಗ್ಲಿ? ಜೀವವಾಕ್ಯ, ಜೀವ ಕೊಡುವ ವಾಕ್ಯ ನಿನ್ನತನ್ನೇ ಇರುವಾಗ ಪೇತ್ರನಂತೆ ನಿನ್ನ ಬಳಿ ಬಂದು ಹೇಳ್ತಾ ಇದ್ದೀವಿ, ನೀನು ಕೊಡು ಯೇಸುವೆ. ನೀನು ಒದಗಿಸದಿದ್ರೆ, ನೀನು ಕೊಡದಿದ್ರೆ, ನೀವು ನೋಡದಿದ್ರೆ ನಮಗೆ ಯಾರಿದ್ದಾರೆ ಸ್ವಾಮಿ? ಯಾವ ಮನುಷ್ಯರ ಹತ್ರ ಹೋಗ್ಲಿ? ಏಕೆಂದ್ರೆ ಮನುಷ್ಯರು ಇವತ್ತಿದ್ದು ನಾಳೆ ಬಾಡಿ ಹೋಗುವ ಹುಲ್ಲಿಗೆ ಸಮಾನರು. ಅವ್ರ ಹತ್ರ ಏನಾದರೂ ಕೇಳಕ್ಕೆ ಹೋದ್ರೆ ಮನುಷ್ಯ ಕೊಡೋದು ಅಲ್ಪ, ದೇವರು ಕೊಡೋದು ಅಧಿಕ. ನಾನು ಯಾವಾಗಲೂ ಹೇಳ್ತೀನಲ್ಲ, ದೇವರು ಕೊಡುವಾಗ ಸ್ವರ್ಗದ ದ್ವಾರ ತೆರೆದು ತುಂಬಿ ತುಳುಕಿ ಅದುಮಿ ಕುಲುಕಿ ನಮ್ಮ ಮಡಿಲಿಗೆ ಸುರಿಸ್ತಾರೆ ಪ್ರಿಯರೇ. ಅವರು ಕೊಡೋದನ್ನ ಯಾರಿಂದಲೂ ಕಿತ್ಕೊಳ್ಳೋಕ್ಕಾಗಲ್ಲ. ಅವರು ಕೊಡುವ ಸೌಖ್ಯ ಇರ್ಬೋದು, ಅವರು ಕೊಡುವ ಆನಂದ ಇರ್ಬೋದು, ಅವರು ಕೊಡುವ ಅಭಿಷೇಕ ಇರ್ಬೋದು, ಅವರು ಕೊಡುವ ಐಶ್ವರ್ಯ ಇರ್ಬೋದು, ಯಾವುದನ್ನು ಯಾರಿಂದಲೂ ಕಿತ್ಕೊಳ್ಳೋಕ್ಕಾಗಲ್ಲ. ನಾವೆಲ್ಲರೂ, ನಮ್ಮ ಪೊಲೀಸ್ ಅಧಿಕಾರಿಗಳು, ಜಡ್ಜಸ್, ಲಾಯರ್ಸ್, ಟೀಚರ್ಸ್, ಎಲ್ಲ ಡಾಕ್ಟರ್ಸ್, ನರ್ಸಸ್, ಎಲ್ಲ ಅಧಿಕಾರಿಗಳು, ನಮ್ಮ ಪ್ರಧಾನಮಂತ್ರಿಯವರು, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಗವರ್ನರ್ಸ್, ಎಲ್ಲರನ್ನು ಯೇಸುವಿನ ಕರಗಳಿಗೆ ಸಮರ್ಪಿಸುವ. ಯೇಸು ಎಲ್ಲರನ್ನು ಅವರ ರಕ್ತದಿಂದ ತೊಳೆದು ಶುದ್ಧೀಕರಿಸಿ, ಆತ್ಮರಿಂದ ಅಭಿಷೇಕಿಸಿ, ಅವರಾಗಿರುವ ಜಾಗದಲ್ಲಿ, ಅವರಾಗಿರುವ ಅವಸ್ಥೆಯಲ್ಲಿ ಅವರಿಗೇನು ಬೇಕೋ ಎಲ್ಲವನ್ನು ಕೊಟ್ಟು ಕೃಪೆಯಿಂದ ತುಂಬಿಸಿ, ಎಲ್ಲ ಸ್ವಾರ್ಥ, ಎಲ್ಲ ಕೆಟ್ಟದನ್ನು ತೊರೆದು ನಿಸ್ವಾರ್ಥತೆಯಿಂದ ಜೀವಿಸಲು, ನಿಸ್ವಾರ್ಥತೆಯಿಂದ ಸೇವೆ ಮಾಡಲು ಯೇಸುವೆ ಇಡೀ ಪ್ರಪಂಚವನ್ನು ನಿಮ್ಮ ಆತ್ಮರ ಶಕ್ತಿಯಿಂದ ತುಂಬಿಸಿ ಸ್ವಾಮಿ ಅಂತೇಳಿ ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಎಲ್ಲರೂ ಪ್ರಾರ್ಥಿಸುವ. ಯೇಸುವೆ, ನಿಮ್ಮ ಕರುಣೆ ಇಳಿದು ಬರಲಿ. 2023 ಆಶೀರ್ವಾದದ ವರ್ಷವಾಗುವುದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ನಿಮ್ಮ ನಾಮದ ಬಲದಲ್ಲಿ, ನಾಮದ ಶಕ್ತಿಯಲ್ಲಿ ತುಂಬಿಕೊಂಡು ಯೇಸುವೆ ಶಾಂತಿ, ಸಮಾಧಾನ, ನೆಮ್ಮದಿಯ ಆ ಧೈರ್ಯದ ಆತ್ಮರಿಂದ ತುಂಬಿಕೊಂಡು, ಆನಂದ, ಆರೋಗ್ಯ, ಅಭಿಷೇಕ, ಆದಾಯ, ಐಶ್ವರ್ಯ, ಆಯುಷ, ಜಯದ ಆತ್ಮದಲ್ಲಿ ತುಂಬಿಕೊಂಡು ಯೇಸುವೆ ನಾವು ಹೆಜ್ಜೆಯಿಡುವ ಜಾಗ ನಿಮಗೆ ಸ್ವಂತವಾಗುತ್ತಾ, ಕಾಣುವ ವ್ಯಕ್ತಿಗಳೆಲ್ಲ ನಿಮಗೆ ಸ್ವಂತವಾಗಿ ಜೀವಿಸುವಂಥ ಕೃಪೆಗಾಗಿ ಸ್ತೋತ್ರ. ನಮ್ಮಲ್ಲಿರುವ ಬಲಹೀನತೆಗಳೆಲ್ಲ ಬಿಟ್ಟು ಹೋಗಿ ಒಂದೊಂದು ನಿಮಿಷವು ನಿಮ್ಮನ್ನು ಒಪ್ಪಿಕೊಂಡು, ನಿಮ್ಮನ್ನು ಅಪ್ಪಿಕೊಂಡು, ನಿಮ್ಮ ಕರಗಳಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಯೇಸುವೆ ನಾವು ಜೀವಿಸುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಪ್ರಾರ್ಥನಾ ವರದಿಂದ, ವಿಶ್ವಾಸದ ವರದಿಂದ ನಾವು, ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ಬಂಧು ಮಿತ್ರಾದಿಗಳು ತುಂಬಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಒಳ್ಳೆಯದನ್ನು ಮಾತ್ರ ಮಾಡುವ ಕೃಪೆ ನಮಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ವೇಳೆಯಲ್ಲಿ ಯಾರಿಗೆಲ್ಲ ನಮ್ಮ ಪ್ರಾರ್ಥನೆ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಹೋಗಿ ನಮ್ಮ ಪ್ರಾರ್ಥನೆ ತಲುಪಲಿ ಸ್ವಾಮಿ. ಈ ವಿಡಿಯೋ ನೋಡಿ ಯಾರೆಲ್ಲ ಕಣ್ಣೀರಾಕಿ ಪ್ರಾರ್ಥಿಸ್ತಿದ್ದಾರೋ, ಮೊರೆ ಇಡ್ತಿದ್ದಾರೋ, ಬೇಡಿಕೆ ಕೋರಿಕೆಗಳನ್ನು ಸಮರ್ಪಿಸ್ತಿದ್ದಾರೋ, ಯೇಸು ನಾಮದ ಬಲದಲ್ಲಿ, ಯೇಸು ನಾಮದ ಶಕ್ತಿಯಲ್ಲಿ ಅವರೆಲ್ಲ ಬೇಡಿಕೆ ಕೋರಿಕೆಗಳು ಯೇಸು ನಾಮದಲ್ಲಿ ಅದು ಈಡೇರಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಗಾಯದಲ್ಲಿ ಸರ್ವರಿಗೂ ಸೌಖ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದಲ್ಲಿ ಅಭಿಷೇಕಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮ ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯ
ಪ್ರಾರ್ಥಿಸಿರಿ ಯೇಸುನಾಮದಲ್ಲಿ. ಆಮೆನ್. ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೊಲೈಫರ್ ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನಮ್ಮ ಸೇವೆ ಪ್ರೊಲೈಫ್ ಮಿನಿಸ್ಟ್ರಿಗಾಗಿ, ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿ ಪ್ರಾರ್ಥಿಸಿರಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ.